ನಮಸ್ಕಾರ, ನಾನು ಲಿಖಿತಾ ಸಾಲ್ಯನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ಪೋಕ್ಸ್ ವಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಮಂಜೇಶ್ವರ ರಾಗಂ ಜಂಕ್ಷನ್ ಸಮೀಪವಿರುವ ಕ್ವಾರ್ಟರ್ಸ್ ಶೌಚಾಲಯ, ಕುನಿಲ್ ಜುಮಾ ಮಸೀದಿಯ ಪರಿಸರದಲ್ಲಿನ ಕೆಲವೊಂದು ಮನೆಗಳು, ಕೆಜಿಎಂ ರಸ್ತೆ, ಕುನಿಲ್ ಶಾಲಾ ರಸ್ತೆ, ಬಡಾಜ್ ಚೌಕಿ ಮುಂತಾದ ಪ್ರದೇಶಗಳಲ್ಲಿನ ಕ್ವಾರ್ಟರ್ಸ್ ಹಾಗೂ ಮನೆಗಳಿಂದ ಅಡಿಗೆ ಮನೆ ಹಾಗೂ ಶೌಚಾಲಯಗಳ ಕೊಳಕು ನೀರು ನೇರವಾಗಿ ಸಾರ್ವಜನಿಕ ಸ್ಥಳಗಳಿಗೆ ಹರಿಯುತ್ತಿರುವಂತಹ ದೃಶ್ಯಗಳು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ. ಸಾರ್ವಜನಿಕರು ನಡೆದಾಡುವ ಸ್ಥಳಗಳಲ್ಲಿ ಶೌಚಾಲಯದ ಕೊಳಕು ನೀರು ಹರಿವಿನಿಂದ ದುರ್ನಾತ, ಮಣ್ಣಿನ ಮಾಲಿನ್ಯ ಮತ್ತು ನೀರಿನ ಮಾಲಿನ್ಯ ಹೆಚ್ಚಾಗಿದೆ. ಇದು ಪರಿಸರದ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದ್ದು, ವರ್ಷಾ ಋತುವಿನಲ್ಲಿ ಈ ಸ್ಥಿತಿ ಮುಂದುವರಿದರೆ ಭಾರೀ ಆರೋಗ್ಯ ಸಮಸ್ಯೆಗಳು ಹಾಗೂ ರೋಗಗಳ ಹರಡುವಿಕೆ ಸಂಭವಿಸಬಹುದು ಎಂದು ಜನತೆಯು ಎಚ್ಚರಿಕೆ ನೀಡುತ್ತಿದ್ದಾರೆ. ಪ್ರತಿದಿನ ಈ ದಾರಿಯ ಮೂಲಕವೇ ಮಕ್ಕಳು, ಗರ್ಭಿಣಿಯರು, ವಯಸ್ಕರು ಓಡಾಡುತ್ತಿರುವ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗ ಬಾಧಿತರಾಗುವ ಸಾಧ್ಯತೆ ಹೆಚ್ಚು ಎನ್ನಲಾಗಿದೆ. ಇಂತಹ ಬೇಜವಾಬ್ದಾರಿ ನಿರ್ವಹಣೆಗಳು ಸಾರ್ವಜನಿಕ ಆರೋಗ್ಯಕ್ಕೂ ತೀವ್ರ ಹಾನಿಯನ್ನುಂಟು ಮಾಡುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಸೂಕ್ತ ക്രമ ತೆಗೆದುಕೊಳ್ಳುವಂತೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. മഞ്ചേശ്വരം ഗ്രാമപഞ്ചായത്തിൽ ഒരുപാട് ഫ്ലാറ്റുകളുണ്ട്. ഈ മഴക്കാലത്ത് എന്താക്കുന്ന പറഞ്ഞാൽ ഈ ഫ്ലാറ്റിൻ്റെ ആൾക്കാർ ഈ മറ്റേ ഡ്രെയിനേജ്, മറ്റേ ഈ ടോയ്ലറ്റിൻ്റെ വെള്ളം, ടോയ്ലറ്റിൽ കുറച്ച് ഓവർഫ്ലോ ആവും, അതിൻ്റെ വെള്ളത്തിന് അവിടെ മീതൊന്ന് ഓപ്പൺ ആക്കി കൊടുക്കും. എല്ലാം ഹാൻഡ് വാഷ് ആക്കിയത് ബാക്കി വെള്ളമെല്ലാം ഉണ്ടല്ലോ, അതെല്ലാം അവർ ചെറിയ കുണ്ടെടുത്തിട്ട് വെക്കും. അത് മഴക്കാലം ആകുമ്പോൾ അതിന് ഓപ്പൺ ആക്കി അവരെ ഫ്ലാറ്റിൻ്റെ ഭാഗത്ത് ചെറിയ തോടെല്ലാം ഇരിക്കും, അതിലേക്ക് കണക്ഷൻ ആക്കിയിട്ട് അവർ കൊടുക്കും. ഇത് നടന്നു പോകുന്നവർക്ക് ഇത് റോഡിലേക്കാണ് വരുന്നത്. അത് നടന്നു പോകുന്നവർക്ക് വലിയ ബുദ്ധിമുട്ടാണ്. അപ്പോൾ നടന്നു പോകുന്നവർക്ക്, കുട്ടികളെല്ലാം സ്കൂളിലേക്ക് പോകുന്നവർക്ക് ഈ വെള്ളം ചവിട്ടി പോകുമ്പോൾ കാലിൻ്റെ അലർജി ഇങ്ങനെല്ലാം ഉണ്ടാവും. ഇതിലൊക്കെ നടപടി എടുക്കേണ്ടത് പഞ്ചായത്തായിട്ടിരിക്കുന്നു. എല്ലാ വാർഡിലും, ആ വാർഡ് ഈ വാർഡല്ല, ഫ്ലാറ്റ് ഏടെല്ലാം ഉണ്ട്, ആടെല്ലാം ഈ പ്രശ്നമാണ് ഉള്ളത്. അപ്പോൾ ആയതുകൊണ്ട് ഇതിലൊക്കെ ബന്ധപ്പെട്ട പഞ്ചായത്തിൻ്റെ അധികൃതരും അതുപോലെ ഇതിലൊക്കെ ബന്ധപ്പെട്ട ഓഫീസർമാരും ഇതിലൊക്കെ ഒരു നടപടി ഉണ്ടാകണമെന്നാണ് നമ്മൾ ആഗ്രഹിക്കുന്നത്. ಪಂಚಾಯಿತಿಗೂ ಆರೋಗ್ಯ ಇಲಾಖೆಗೂ ಹಲವಾರು ಬಾರಿ ದೂರು ನೀಡಿದ್ದರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ರೆಹಮಾನುದ್ದೆ ಅವರ ವಿ4 ನ್ಯೂಸ್, ಮಂಜೇಶ್ವರ. ಮಂಗಳೂರು ನಗರದ ಬಿಜಯ್ ಕಾಪಿಕಾಡ್ನ ರಸ್ತೆ ಬದಿ ನಡೆದುಕೊಂಡು ಹೋಗುವ ಪಾದಚಾರಿಗಳು ಸೇರಿದಂತೆ ವಾಹನ ಸವಾರರಿಗೆ ಒಳಚರಂಡಿಯ ಮ್ಯಾನ್ ಹೋಲ್ ಓಪನ್ ಆಗಿ ಮೃತ್ಯುಕೂಪವಾಗಿ ಪರಿಣಮಿಸುತ್ತಿದೆ. ಅಭಿವೃದ್ಧಿ ಹೊಂದುತ್ತಿರುವ ನಗರಗಳ ಪೈಕಿ ಮಂಗಳೂರು ಕೂಡ ಒಂದು. ಆದರೆ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಆಗದೆ ಕುಂಠಿತಗೊಳ್ಳುತ್ತಿದೆ. ಕಡಲನಗರಿ ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿದ್ದರೂ ಕೂಡ ಸಮಸ್ಯೆಗಳ ಆಗರದಿಂದ ತತ್ತರಿಸಿದೆ. ಬಿಜಯ್ ಕಾಪಿಕಾಡ್ನ ರಸ್ತೆ ಬದಿಯಲ್ಲಿ ಮ್ಯಾನ್ ಹೋಲ್ ಓಪನ್ ಆಗಿ ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಈ ಬಗ್ಗೆ ಸ್ಥಳೀಯರಾದ ದಾಮೋದರ್ ಅವರು ಮಾತನಾಡಿ, ಕೆಲವೊಮ್ಮೆ ಇಲ್ಲಿ ಓವರ್ಫ್ಲೋ ಆದಾಗ ಶಾಲಾ ಮಕ್ಕಳೆಲ್ಲ ಬಿದ್ದಿದ್ದು ಓಡಾಟಕ್ಕೆ ತುಂಬಾ ತೊಂದರೆಯಾಗಿದೆ. ಸಂಬಂಧಪಟ್ಟವರಿಗೆ ಈ ಬಗ್ಗೆ ದೂರನ್ನು ನೀಡಿದ್ದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದರು. ಸ್ವಲ್ಪ ಫುಲ್ ಓವರ್ಫುಲ್ ಆಪುಂಡು ಬುಕ್ಕ ನೀರು ಪೂರ ಮಿತ್ತು ಬರೋದು ಪುನಃ ಜೋಕ್ಲು ಪೂರ ಬರೋದು ಒಂಜಿ ಬಾರಿ ಡೇಂಜರ್. ಒಂಜಿ 2-3 ಜೋಕ್ಲು ಪೂರ ಬುರುದೇರು ಮುಲ್ಪ ಸುಮಾರು ಸರ್ತಿ ಪಂಡ ಐಕ್ ಬೋಡಪ್ಪನಾಗ್ಲಿಟ ಅಂಡ ಏರ್ಲ ಇನಿ ಮುಟ್ಟ ಬೈಜೇರು ತುಯರ ಒಯ್ಕಲ ಅಂಚ ಮಸ್ತ್ ಸಮಸ್ಯೆ ಒಂದುಂಡು. ಮರಿಯಲ್ಲ ಪೂರ ಜಾಸ್ತಿ ನೀರು ಮಿತ್ತು ಬರೋದು ಇಪ್ಪುಂಡು. ಜೋಕ್ಲು ಪೂರ ಪೋನಾಗ ಇಲ್ಲಿ ಜೋಕ್ಲು ಪೂರ ನಡ್ಕೊಂಡು ಹೋಗಿಪ್ಪ ಶಾಲೆ ಜೋಕ್ಲು ಐಕ್ ಏರ್ಲ ಆಕ್ಷನ್ ತೆತ್ತೊಂದು ಇದ್ದೇರು. ಬೈಕ್ ದಾಗ್ಲಿ ಪೂರ 2 ವೀಲರ್ ದಾಗ್ಲಿ ಪೂರ ಬತ್ತನ ತಿರ್ತಿ ಪೂರ ಕಾರ್ಲ ಕೆಲವು ಸರ್ತಿ ಗೊತ್ತಾಬುಜವು, ಕೆಲವು ಸರ್ತಿ ಎಂಗ್ಲ ಕಲ್ಲು ಪೂರ ಕಂದದಿ ಅಂಡ ಹಿಂದೆತ್ತಿದ ಬರೀಕ್ ಬಾಡೊಂದು ಉಪ್ಪೇರು ಅಂಜ ಬಾರಿ ಸಮಸ್ಯೆ ಒಂದುಂಡಾಯ್ತ. ಸ್ಥಳೀಯ ಮಹಿಳೆಯೊಬ್ಬರು ಮಾತನಾಡಿ, ರಸ್ತೆಯ ಮಧ್ಯದಲ್ಲಿ ಈ ಹೊಂಡ ಇರುವುದರಿಂದ ತುಂಬಾ ಅಪಾಯಕಾರಿಯಾಗಿದೆ. ದ್ವಿಚಕ್ರ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಇದರಿಂದ ತೊಂದರೆಯಾಗುತ್ತಿದೆ. ಆದಷ್ಟು ಬೇಗ ಈ ಬಗ್ಗೆ ಸಂಬಂಧಪಟ್ಟವರು ಸ್ಪಂದಿಸಿ ಸಮಸ್ಯೆ ಬಗೆಹರಿಸಿ ಎಂದರು. ಒಂಜಿ ಗುಂಡಿ ಬುಡ್ದು ಸರ್, ಮಸ್ತ್ ಪ್ರಾಬ್ಲಮ್ ಒಂದುಂಡು. ರಾತ್ರಿ ಪೂರ ಜೋಕುಲ್ ಪೂರ ನಡತಂಬನಾಗ 2 ವೀಲರ್ ದಕ್ಲಿಲ್ಲ ದಾಲ ಗೊತ್ತಾಪಜ ಉಂಡ ಅಂದು ಪಣ ನಡುವುಟುಂಡವು ರೋಡ್ ತಂದು ನಿಜವಾದ ಕಮರ್ಷಿಯಲ್ ಏರಿಯಾ ಅಂಡಲ್ಲ ನೆಟ ಏರ್ಲ ರಿಪೇರಿಗೆ ಮಲ್ಪೇರೆ ಬರ್ಪುಜೇರು ಏತು ಸತ್ತೆ ಮಲ್ ಪಂಡಲ್ಲ ಹಾಕಲಿ ಏರ್ಲ ಬರ್ಪುಜೇರು ಸರ್. ಎಂಕ್ಲಿಗೆ ಮಸ್ತ್ ಆತನ ಎಂಗಲ್ ಅಂಗಡಿ ಎದುರುಡೆ ಉಂಡು ಅಂಚದ ಏನಂಜಿ ಆಯ್ನದ ಬೇಗ ಒಂಜಿ ರಿಪೇರಿ ಮಲ್ಪಡು ಎಂಗಳಿಗೆ ವಿನಂತಿ ಮಲ್ತೊಂದಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ ಇಲ್ವೋ ಎಂದು ಕಾದು ನೋಡಬೇಕಾಗಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.
ಶ್ರೀ ತುಕಾರಾಮ ಬಾಯಾರು ನಿರ್ದೇಶನದ 918 ಎಂಬ ಕನ್ನಡ ಕಿರುಚಿತ್ರವು ಜುಲೈ 28ರಂದು ಬೆಳಿಗ್ಗೆ 11:30ಕ್ಕೆ ಬ್ರಹ್ಮ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ ಹಾಗೂ V4 ನ್ಯೂಸ್ ಚಾನೆಲ್ನಲ್ಲಿ ಬಿಡುಗಡೆಗೊಳ್ಳಲಿದೆ. 918 ಇದೊಂದು ವಿಭಿನ್ನ ಕಥಾ ಹಂದರ ಹೊಂದಿರುವ ಕಿರುಚಿತ್ರವಾಗಿದ್ದು ಜುಲೈ 28ರಂದು ಬಿಡುಗಡೆಗೊಳ್ಳಲಿದೆ. V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್, ಬ್ರಹ್ಮ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ ಹಾಗೂ ಉಡುಪಿಯ ಸ್ಪಂದನ ಚಾನೆಲ್ನಲ್ಲಿ ಏಕಕಾಲದಲ್ಲಿ ಬಿಡುಗಡೆಗೊಳ್ಳಲಿದೆ. ಅದೇ ದಿನ 8:30ಕ್ಕೆ ದೈಜಿ ವರ್ಲ್ಡ್ ಚಾನೆಲ್ನಲ್ಲಿ ಮರುಪ್ರಸಾರವಾಗಲಿದೆ ಹಾಗೂ ಇದರ ಮರುಪ್ರಸಾರವು ರಾಜ್ಯದ ಕೆಲವು ವಾಹಿನಿಗಳಲ್ಲಿ ಪ್ರಸಾರವಾಗಲಿದೆ. ಉದಯ್ ಕುಮಾರ್ ಆಚಾರ್ಯ ಬಾಯಾರು ಈ ಚಿತ್ರದ ನಿರ್ಮಾಪಕರಾಗಿದ್ದಾರೆ. ನಾಯಕ ನಟರಾಗಿ ಸಂದೇಶ್ ಆಚಾರ್ಯ, ನಾಯಕಿಯಾಗಿ ಕವಿತಾ ಅಭಿನಯಿಸಿದ್ದಾರೆ. ತಾರಾಂಗಣದಲ್ಲಿ ಗಿರೀಶ್ ಆಚಾರ್ಯ ಉಡುಪಿ, ಸೂರಜ್ ಆಚಾರ್ಯ ಉಡುಪಿ, ಗುರುಪ್ರಕಾಶ್ ಆಚಾರ್ಯ ಹೊಸನಗರ, ವೈಷ್ಣವಿ ವೈ ಅಮೀನ್ ಮಣಿಪಾಲ, ವೈಷ್ಣವಿ ಕಾರ್ವಿ ಮುಂತಾದವರು ಅಭಿನಯಿಸಿದ ಈ ಚಿತ್ರದ ಸಂಗೀತವನ್ನು ಪ್ರಾಜ್ಞೇಶ್ ಕುಂದಾಪುರ, ಛಾಯಾಗ್ರಹಣವನ್ನು ಸತೀಶ್ ಬಿ ಆಚಾರ್ಯ, ಸಂಕಲನ ಸಂದೇಶ್ ಆಚಾರ್ಯ, ಪೋಸ್ಟರ್ ಡಿಸೈನ್ ಸಂಜಯ್ ರಘುರಾಮ ಶೆಟ್ಟಿಯವರ ಸಹಕಾರದಿಂದ ಕಿರುಚಿತ್ರ ನಿರ್ಮಾಣಗೊಂಡಿದೆ. ಅವಳ ಪರ್ಮಿಷನ್ ಇಲ್ಲ ಇಷ್ಟನೂ ಪಟ್ಟೆ, ಅವಳ ಪರ್ಮಿಷನ್ ಇಲ್ಲ ಡೌಟು ಪಟ್ಬಿಟ್ಟೆ. ಅಂಡ್ ಫೈನಲಿ ನೋವಾದ್ ನಂಗೆ. ಕೆಲ್ಸನ ದೇವ್ರಂದಳಿ ಮಾಡ್ಕ ಇದ್ದೀರೆ, ಇದೆಲ್ಲ ನೋವು ಆತಿರೀತ ನಂಗೆ. ಕರೆಕ್ಟ್ ಅಲ್ದೆ? ಬಿವಿ ಚಿನ್ನ ಅಪ್ಪಟ 918 ಅಂದ್ರೆ ಅಲ್ಲ, ಅದಕ್ಕೆ ನನ್ನ ಹಳಿ ಸ್ಟೋರಿ ಎಲ್ಲ ನೆನಪಾಯ್ತು. ನಿಮ್ಮ ಹತ್ರ ಒಂದು ಮಾತು ಹೇಳಕ್ ಅನ್ಸ್ತಿತ್ತು. ಮೇಡಮ್, ಈ ಕಾಲದಾಗ ಮನುಷ್ಯನಾಗ್ಲಿ ವಸ್ತುನೇ ಆಗ್ಲಿ ಪರಿಶುದ್ಧತೆ ಆಗಿರ್ತಂದ್ರೆ ಎಂತ ಗ್ಯಾರಂಟಿ? ಅದಕ್ಕೆ ನನ್ನ ಕಥೆನೇ ಸಾಕ್ಷಿ ಅನ್ಸುತ್ತೆ. ಬೆಳ್ಳಗಿದ್ದೆಲ್ಲ ಹಾಲಂಕ ನಂಬ್ಕಂಡ ಈಗ ಅನ್ಸ್ತಿದ್ದ ಲೈಫಲ್ಲೇ ಸೋತೋಗ್ಬಿಟ್ಟೆ ಅನ್ನೋದು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್ ಮಂಗಳೂರು. ಪಿನಾಕ ಫಿಲ್ಮ್ಸ್ನ ಪ್ರಸ್ತುತಿಯಲ್ಲಿ ವಿದ್ಯಾರ್ಥಿಗಳ ಪ್ರೌಢ ಪ್ರಯತ್ನಕ್ಕೆ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟದ ಅಧ್ಯಕ್ಷ ಹಾಗೂ ಚಿತ್ರ ನಿರ್ಮಾಪಕ ಮತ್ತು ಅಸ್ತ್ರ ಸಂಸ್ಥೆಯ ಆಡಳಿತ ನಿರ್ದೇಶಕ ಲಂಚುಲಾಲ್ KS ಅವರು ಅಭಿಮುಖ ಕಿರುಚಿತ್ರದ ಪೋಸ್ಟರ್ ಅನ್ನು ಅನಾವರಣಗೊಳಿಸಿದರು. ಇದೇ ವೇಳೆ ಯುವ ಪ್ರತಿಭೆಗಳ ಹೊಸ ಪ್ರಯತ್ನಕ್ಕೆ ಲಂಚುಲಾಲ್ KS ಅವರು ಶುಭ ಹಾರೈಸಿದ್ರು. ಪೋಸ್ಟರ್ ಬಿಡುಗಡೆ ಆಗ್ತದೆ. ಆಲ್ ದ ವೆರಿ ಬೆಸ್ಟ್ ಮಾಡೋದಿಲ್ಲ ಇಂಜನೆ. ಸೊ ಈ ಟೀಮ್ ತೊಡಗ ವಸ್ತು ಖುಷಿ ಆಗೋದು. ಟೈಟಲ್ ಪೋಸ್ಟರ್ ರಿಲೀಸ್ ಮಾಡ್ತಾರೆ. ಕಿರುಚಿತ್ರದ ತಂಡದೊಂದಿಗೆ ತುಳುನಾಡ ತುಳುವೇರು ಸುರತ್ಕಲ್ ಸಂಘಟನೆಯ ಸ್ಥಾಪಕಾಧ್ಯಕ್ಷರಾದ ಆಕಾಶ್ ಎಚ್ ಕರ್ಕೇರ ಹಾಗೂ ಗೋವಿಂದಾಸ್ ಕಾಲೇಜಿನ ಸಾಂಸ್ಕೃತಿಕ ಸಂಯೋಜಕ ವಿನೋದ್ ಶೆಟ್ಟಿ ಉಪಸ್ಥಿತರಿದ್ದರು. ಅಭಿಮುಖ ಕಿರುಚಿತ್ರಕ್ಕೆ ಮೋಹನ್ ಪೂಜಾರಿ ಆಕ್ಷನ್ ಕಟ್ ಹೇಳಿದ್ದಾರೆ. ಕಾರ್ತಿಕ್ ಕೋಟ್ಯಾನ್ ಅವರ ಸಂಕಲನ ಹಾಗೂ ಕಾರ್ತಿಕ್ ಕೋಟ್ಯಾನ್, ಸಂಚಿತ್ ರೋಹನ್ ಬಂಗೇರ ಸಂಗೀತವನ್ನ ನೀಡಿದ್ದಾರೆ. ಕಿರುಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಮಹನ್ ಹಾಗೂ ಖುಷಿ ಇವರೊಂದಿಗೆ ರೋಹನ್, ಅಶ್ವಿತ್, ಆಕಾಶ್, ಕವನ, ಭುವನ್, ನಿತಿನ್, ಜಿನಿತ್, ಧನುಷ್, ಶ್ರವಣ್, ಆಕಾಶ್ ಎಚ್ ಕರ್ಕೇರ, ಗಗನ್ ಅವರು ಅಭಿನಯಿಸಿದ್ದಾರೆ. ಯುವ ಪ್ರತಿಭೆಗಳ ಹೊಸ ಪ್ರಯತ್ನ ಅಭಿಮುಖ ಕಿರುಚಿತ್ರವು ಅಭಿಮಾನಿಗಳಲ್ಲಿ ಹೊಸ ಭರವಸೆಯನ್ನೇ ಮೂಡಿಸುವಂತಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್ ಮಂಗಳೂರು. ಸೂರಜ್ PU ಕಾಲೇಜು ಮತ್ತು ಜ್ಞಾನದೀಪ ಶಾಲೆ ಮುಡಿಪು ಇದರ ಆಶ್ರಯದಲ್ಲಿ ಸಜಿಪ ಪಡು ಸೇನೆರೆಬೆಟ್ಟು ಇಲ್ಲಿನ ಗದ್ದೆಯಲ್ಲಿ ಆಟಿದ ಗಮ್ಮತ್ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನು ತುಂಬೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ರಾಧಾಕೃಷ್ಣ ಆಳ್ವ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹಿಂದಿನ ಕಾಲದ ಹಿರಿಯರು 100 ವರ್ಷ ಕಾಲ ಆರೋಗ್ಯವಾಗಿ ಜೀವನ ಸಾಗಿಸಿದ್ದಾರೆ. ಅವರ ಆರೋಗ್ಯಕ್ಕೆ ಕಾರಣ ಆಗಿನ ಕಾಲದ ಆಹಾರ ಪದ್ಧತಿಗಳು. ಆದರೆ ಇವತ್ತಿನ ಆಹಾರ ಪದ್ಧತಿಯಿಂದ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಜಾಸ್ತಿಯಾಗ್ತಾ ಇದೆ ಎಂದು ಹೇಳಿದರು. ಬೆಂಡಿ ಬೆನ್ಪುಣ ಪ್ರತಿಯೊಂದು ಇನಿ ನಮ್ಮ ಅವಂತೆ ಮುಂದುವರಿದು ತೋಟ ತಾರೆ ಬಾರೆ ಇಂಚಿನ ಮಲ್ತದೆ ಕಮರ್ಷಿಯಲ್ ಐಟಮ್ ಇಂಚಿನ ಮಾತ ಮಲ್ತದೆ ఆయన ಆರ್ಥಿಕ ಸ್ಥಿತಿ ಮಲ್ಪರೆ ಅಂಡ್ ದುಮ್ಮನವಕ್ಕೆ ಇಂಜಿನ ಎಂದುಕೊಂಡ ಮಾತೆಲ್ಲ ಉನ್ಪುನ ನಮ್ಮ ಉನ್ಪುನ ಎಂದುಕೊಂಡ ಅರಿ ನುಪ್ಪುನ್ಪ ಅವೇನು ಉಳುಪ ಅದು ನಮ್ಮ ಉಂಡೊಂದುತ್ತ
ಒಂಜಿ ಕಾಲ ಇತ್ತು ಭಾರಿ ಬಡತನದ ಕಾಲ ನಂಗೆ ತುಂಬ ಆ ಕಾಲೋಡಿ ಅಂತ ಕೇಳಿದಂಡ ಪಕ್ಕು 17 ಮಗುನ ಏಜಿ ಪಾಡು ನೀ ಪಕ್ಕು 17 ಮಂದಿ ಉಂಡಾಗ ಸುಮಾರು ಮೇ ತಿಂಗಳು ಬರ್ಬೋದು ನಂಗೆ ಪಕ್ಕು 17 ಮಗುನ ಏಜಿ ಪಾಡು ಮಂಡ ಅವತ್ತು ಹಿರಿಯಕ್ಕೆಲ್ಲ ಮುಹೂರ್ತ ಪಕ್ಕು 17 ಮಗನ ಏಜಿ ಪಂಡ ಅವು ಅಲಿ ಜೀಂದ ಲೆಕ್ಕ ಆಯ್ತು ಅವು ಎಂಚನ ಏಜಿ ಪಂಡಲ್ಲ ಅಲ್ಪ ದೇವರು ನಂಗೆ ಪುಳಿಯನ್ನು ಕೊರ್ಪೇರು ಅಂತ ಬಂದ್ಬಿಟ್ಟು ನಂಬಿಕೆ ಇರ್ತದೆ ಪಕ್ಕ 17 ಮಗನ ಏಜಿ ಪಾಡ್ದು ಪುಡಿನ ಏಜಿ ಪಾಡ್ದು ಅವೇನೇ ತೆಗೆದು ಕಂಡೋಗು ಬರ್ಸ ಬಂದಾಗ ನಡ್ದು ಅಪ್ಪಗದ ಪುಳಿಕುಲ್ಲ ಬೇತೇನೆ ಮಸ್ಕತಿ ಕಾಯಮೆ ಎಲ್ಲೆಗುಡ್ಡೆ ಮಲ್ಲಗುಡ್ಡೆ ಬೇತೆ ಬೇತೆ ಪುತರದ ಮಾತ ತಳಿ ಕುಳುತ್ತದೆ ಇಂದೇನೆ ನಡ್ದು ಕಂಡೋಡು ನಡ್ದು ಸಾಗೋಳಿ ಮಲ್ತದು ತನಿಖೆ ಗೇಣಿ ಕೊಡೋಳುತ್ತದೆ ಆ ಜಾಗಕ್ಕೆ ಓನರ್ ಬೇತವ್ರು ಇತ್ತೆ ಅಪ್ಪಗ ಆಕ್ಲಿಗೆ ಗೇಣಿ ಕೊರತು ಆ ಕೃಷಿ ಕೂಲಿಗಾರಲ್ಲ ಕೃಷಿಕೆಲ್ಲ ಭಾರಿ ಪೊರ್ಲುಡು ನೆಮ್ಮದಿ ಗಂಜಿ ಉಂಡೋಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸೂರಜ್ ಎಜುಕೇಷನ್ ಟ್ರಸ್ಟ್ನ ಸಂಚಾಲಕರಾದ ಮಂಜುನಾಥ್ ರೇವಣ್ಕರ್ ಅವರು ವಹಿಸಿ ಮಾತನಾಡಿ, ಹಳ್ಳಿಗಳಲ್ಲಿ ಸಿಗುವಂತಹ ಶುದ್ಧ ಗಾಳಿ ಸಿಟಿ ಲೈಫ್ನಲ್ಲೂ ಸಿಗಲು ಸಾಧ್ಯವಿಲ್ಲ. ಹಳ್ಳಿಯ ವಾತಾವರಣದಿಂದ ನಮ್ಮ ಮನಸ್ಸಿಗೆ ಮುದ ಸಿಗುತ್ತದೆ ಎಂದರು. ಇಲ್ಲಿದು ವಾತಾವರಣ ನೋಡಿದಾಗ ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿದೊಂದು ಆಮ್ಲಜನಕ ಎಲ್ಲ ಪ್ಯೂರಿಫಿಕೇಶನ್ ಆಮ್ಲಜನಕ. ಯಾಕಂದ್ರೆ ನಾವು ಈಗ ಹಿರೇಗುತ್ತಿಯಲ್ಲಿ ನಾವು ಹೇಗೆ ವಾಸಿಸ್ತಾ ಇದ್ದೀವಿ, ಇಲ್ಲಿ ಮನೆಗಳು, ಇಲ್ಲಿ ತೋಟ, ಇಲ್ಲಿ ಪರಿಸರ ನೋಡಿದಾಗ ನನಗೆ ಒಳಗಡೆ ಬಂದಾಗ ನಮ್ಮ ಊರಿನ ನೆನಪಾಯಿತು. ನಾನು ಹಿರೇಗುತ್ತಿಯಲ್ಲಿ ಬಂದಂಗೆ ಮಂಗಳೂರಲ್ಲಿ ಒಂದು ಸಜ್ಜಪ್ಪ ನೋಡೋಣ ಬಂದಾಗ ನಮ್ಮ ಊರಿನ ನೆನಪಿಸಿ ಮಾಡಿಸಿಕೊಟ್ಟಿದ್ದಕ್ಕೆ ಇಲ್ಲಿನ ಗ್ರಾಮಸ್ಥರಿಗೆ ಹಾಗೆ ಪ್ರಿನ್ಸಿಪಾಲ್ರಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇಂಥ ಒಂದು ಕಾರ್ಯಕ್ರಮ ರೂಪಿಸಿದ್ದಕ್ಕಾಗಿ ನಮ್ಮ ಶಿಕ್ಷಕ ವೃಂದವರಿಗೂ ಸಜ್ಜಪ್ಪನಲ್ಲೂ ಗ್ರಾಮಸ್ಥರಿಗೂ ಹಾಗೂ ಮುದ್ದು ಮಕ್ಕಳಿಗೂ ನಾನು ಅಭಿನಂದನೆ ಸಲ್ಲಿಸಿ, ಈಗ ಆಟ ಸ್ಟಾರ್ಟ್ ಆಗ್ತದೆ. ಯಾರು ಗೆಲ್ತಾರೆ ಯಾರು ಸೋತ್ತಾರೆ ಅಂತ ಇಂಪಾರ್ಟೆಂಟ್ ಅಲ್ಲ. ಎಲ್ಲರೂ ಸೋತರು ಎಲ್ಲರೂ ಗೆದ್ದಂಗೆ ಅದನ್ನು ಖುಷಿಯಲ್ಲಿ ನೀವು ಆಟ ಆಡ್ಬೇಕು. ಮನಸ್ಸು ಖುಷಿಯಲ್ಲಿ ಇರಬೇಕು. ಯಾವುದೇ ಟೆನ್ಷನ್ ಬೇಡ, ಯಾವುದೇ ಮನಸ್ಸಿಗೆ ಬೇಸರ ಬೇಡ. ಇವತ್ತಿನ ಒಂದು ದಿನ ಸ್ವರ್ಗದ ದಿನ ಅಂತ ಹೇಳಿ ನೀವು ಆ ಥರ ತಿಳ್ಕೊಂಡು ಮುಖದಲ್ಲಿ ನಗುವಿನ ಮುಖ ಇರಬೇಕು. ಬಂಟ್ವಾಳ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಯಶವಂತ್ ರಾಜಗುತ್ತು, ನಿವೃತ್ತ ಶಿಶು ಅಭಿವೃದ್ಧಿ ಅಧಿಕಾರಿ ವೆಂಕಪ್ಪ ಎಂ, ಉದ್ಯಮಿ ಪುರುಷೋತ್ತಮಾಂಚನ್, ಕಾರ್ಯಕ್ರಮದ ಸಂಯೋಜಕರಾದ ಹೇಮಂತ್ ಕರ್ಕೇರ, ಸ್ಥಳೀಯ ಪಂಚಾಯತ್ ಸದಸ್ಯೆ ಕುಸುಮಾ ಸೇನೆರೆಬೆಟ್ಟು, ಗದ್ದೆಯ ಮಾಲೀಕರಾದ ಗಿರಿಜಾ ಮೊದಲಾದವರು ಉಪಸ್ಥಿತರಿದ್ದರು. ಶಾಲಾ ಪ್ರಾಂಶುಪಾಲರಾದ ರಕ್ಷಿತ್ ಕುಲಾಲ್ ಸ್ವಾಗತಿಸಿದ್ರು. ಶಿಕ್ಷಕಿ ಶೈಲಜಾ ಧನ್ಯವಾದವಿದ್ರು. ಶಿಕ್ಷಕಿ ಕುಮಾರಿ ಭವ್ಯ ಜ್ಯೋತಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಗದ್ದೆಗೆ ಹಾಲೆರೆದು ಶಾಲಾ ಮಕ್ಕಳ ವಿವಿಧ ಆಟೋಟ ಸ್ಪರ್ಧೆಗಳಿಗೆ ಅತಿಥಿಗಳು ಚಾಲನೆಯನ್ನ ನೀಡಿದ್ರು. ನಮ್ಮ ಕುರಿತ ಬೆಟ್ಟಗಳು ಚಾಲನೆ ಕೊಡಲು ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಬ್ರಹ್ಮಾವರ ಸಮಿತಿ ಹಾಗೂ ಈ ದಿನ ಇವರ ವತಿಯಿಂದ ಮಾಧ್ಯಮ ಸಂವಾದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೈಸೂರು ವಿಭಾಗೀಯ ಸಂಘಟನಾ ಸಂಚಾಲಕರಾಗಿರುವಂತಹ ಶ್ಯಾಮರಾಜ್ ಬಿರ್ತಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ದಿನ .ಕಾಮ್ನ ಕೋಆರ್ಡಿನೇಟರ್ ಸಂತೋಷ್ ಅವರು ಮಾತನಾಡಿ, ಇಂದಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿರುವ ಮೊಬೈಲ್ ಮೂಲಕ ಮುದ್ರಣ ಮಾಧ್ಯಮಗಳಿಗಿಂತ ಡಿಜಿಟಲ್ ಮಾಧ್ಯಮ ಸುದ್ದಿಗಳು ವಿಶ್ವದಾದ್ಯಂತ ಅತಿ ಹೆಚ್ಚು ಮತ್ತು ವೇಗ, ನಿಖರತೆಯ ಮೂಲಕ ಜನರನ್ನ ತಲುಪುತ್ತಿದೆ. ಪತ್ರಿಕೆಗಳು, ಟಿವಿಗಳು ತಲುಪದ ಜಾಗದಲ್ಲಿ ಕೂಡ ಜಗತ್ತಿನ ಮತ್ತು ಸ್ಥಳೀಯ ಸುದ್ದಿಗಳು ಸಿಗುತ್ತಿವೆ ಎಂದರು. ರಾಯಚೂರಿನಲ್ಲಿ ಕಳೆದ 4 ವರ್ಷದ ಹಿಂದೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜು ಅಲ್ಲಿನ ಫೋಟೋ ತೆಗೆಸಿದ್ರು. ಅದು ತೆಗೆಸಿದ ಮೇಲೆ ಬೆಂಗಳೂರಲ್ಲಿ ಸಾವಿರಾರು ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆ ಮೆಜೆಸ್ಟಿಕ್ ಇಂದ ಹಿಡಿದು ಫ್ರೀಡಂ ಪಾರ್ಕ್ಗೆ ಫುಲ್ ಜನ ಇದ್ರು. ಅವತ್ತಿನ ದಿನ ಯಾವುದೇ ಒಂದು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸುದ್ದಿ ಕವರ್ ಮಾಡಲಿಲ್ಲ. ನಾವು ತುಂಬಾ ವಿಶ್ವಾಸವಾಗಿರುವ ಪ್ರಜಾವಾಣಿ ಒಳಗಡೆ ಒಂದು ಚಿಕ್ಕದಲ್ಲಿ ಟ್ರಾಫಿಕ್
ಅಂದ್ರೆ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಅಂತೇಳಿ ಸುದ್ದಿ ಮಾಡಿದ್ರು. ಸೊ ಆಗಿನ ಕಾಲದಲ್ಲಿ ಒಂದು ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದ್ರೆ ಅದು ಅಧಿವೇಶನ ಚರ್ಚೆ ಆಗ್ತಿತ್ತು. ಸೊ ಇವತ್ತು ಮಾಧ್ಯಮಗಳು ಜನರ ವಿಚಾರದ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಸುದ್ದಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಸೊ ಹಿಂಗಿರುವಾಗ ಇದರಲ್ಲಿ ನಾನು ಆಗಲೇ ಹೇಳಿದಂಗೆ ಶಶಿಕಾಂತ್ ಸೆಂಥಿಲ್ ಅಂತ ಹೇಳಿದ್ರು, ಋಷಿಕೇಶ್ ದೇಸಾಯಿ ಈ ತರವರೆಲ್ಲ ಸೇರಿ ಇದನ್ನ ತಂಡನ ಶುರು ಮಾಡಿದ್ರು. ಜಗವ ಬದಲಾಯಿಸುವೆ ಎಂದು ಬದಲಾಗದಿದ್ದರೆ ನಾವಿಂದು ಜಗವ ಬದಲಾಯಿಸುವೆ ಎಂದು ಬದಲಾವಣೆಯು ಶುರುವಾಗುವುದು ನಮ್ಮಿಂದಲೇ. ನನ್ನ ಸಂಗಾತಿಯೇ, ಕೊರನ್ನ ಸಂಗಾತಿಯೇ, ಪ್ರೀತಿಯ ಗಾಳಿ ಬೀಸುತ್ತಿದೆ ಹಟ್ಟಿವ ಹಲ್ಲಗಳ ನಡುವೆ, ಕಡಿಗಳ ನೀರಿ ಗೆಳೆತನವ ಮಾಡೋಣ ಬಾ. ನನ್ನ ಸಂಗಾತಿಯೇ, ಕೊರನ್ನ ಸಂಗಾತಿಯೇ, ಕೊರನ್ನ ಸಂಗಾತಿಯೇ. ಈ ಸಂದರ್ಭದಲ್ಲಿ ಜಿಲ್ಲಾ ವರದಿಗಾರ ಶಾರೂಕ್, ತೀರ್ಥಹಳ್ಳಿ ಅಂಬೇಡ್ಕರ್ ಯುವಕ ಮಂಡಲದ ಕಾರ್ಯದರ್ಶಿ ಅನಿಲ ಬಿರ್ತಿ, ಹರಿಶ್ಚಂದ್ರ ಬಿರ್ತಿ, ಬಿರ್ತಿ ಸುರೇಶ್, ಲಿಂಗಪ್ಪ ಕುಟ್ಟಿ, ಪ್ರಶಾಂತ್ ಬಿರ್ತಿ, ಶಿವಾನಂದ್ ಬಿರ್ತಿ, ಸುಧಾಕರ್ ಮಾಸ್ತರ್, ಗುಜ್ಜರಬೆಟ್ಟು, ಚೈತನ್ಯ ಬಿರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. ನಾನು ಹೆಣ್ಮಕ್ಕಳನ್ನು ಕುಣಿಸಿ ಹಣ ಮಾಡುತ್ತೇನೆಂದು ನನ್ನ ವಿರುದ್ಧ ಸುಳ್ಳು ಹೇಳಿಕೆಯನ್ನು ನೀಡಿ ತೇಜೋವಧೆ ಮಾಡಿರುವ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಕೆಪಿಸಿಸಿ ಕಾರ್ಯದರ್ಶಿ ಮಿಥುನ್ ರೈ ಅವರು ತಿಳಿಸಿದ್ದಾರೆ. ಅವರು ಮೂಡಬಿದ್ರಿಯ ಸಮಾಜ ಮಂದಿರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾನು ಪ್ರತಿಷ್ಠಿತ ವೈದ್ಯ ಕುಟುಂಬದಿಂದ ಬಂದವನು. ನನಗೆ ಈ ರೀತಿ ಹಣ ಮಾಡುವ ಅಗತ್ಯವೇ ಇಲ್ಲ. ನನಗೆ ಬಾರ್ ಅಂಡ್ ರೆಸ್ಟೋರೆಂಟ್, ಹೋಟೆಲ್ ವ್ಯವಹಾರ ಇರುವುದು ನಿಜ. ಆದರೆ ಹೆಣ್ಮಕ್ಕಳನ್ನ ಕುಣಿಸಿ ವ್ಯವಹಾರ ಮಾಡಿಲ್ಲ ಎಂದು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡಿ ಹೇಳುತ್ತೇನೆ ಎಂದರು. ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮೊನ್ನೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ನನಗೂ ಸಮಿತ್ರಾಜ್ ದರೆಗುಡ್ಡೆಗೂ ಯಾವುದೇ ಸಂಬಂಧವಿಲ್ಲವೆಂದು ಹೇಳಿದ್ರು. ಆದರೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಮಾಡಿಟ್ಟಿದ್ದ ಆರೋಪದಲ್ಲಿ ಕಳೆದ 26ನೇ ತಾರೀಕಿನಂದು ಜೈಲಿಗೆ ಹೋಗಿದ್ದ ಸಮಿತ್ರಾಜ್ನನ್ನ ಭೇಟಿಯಾಗಲು ಉಮಾನಾಥ್ ಕೋಟ್ಯಾನ್ ಹೋಗಿದ್ದಾರೆ. ಹಾಗಾದರೆ ಶಾಸಕರು ಜನರಿಗೆ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಇದರಿಂದಾಗಿ ಉಮಾನಾಥ್ ಕೋಟ್ಯಾನ್ ಒಬ್ಬ ನೈಜ ಕಲಾವಿದ ಎನ್ನುವುದು ಸಾಬೀತಾಗಿದೆ ಎಂದರು. ಆ ಮಟ್ಟಿನಲ್ಲೇ ಇದೆ. ಬಹುಶಃ ನಾನು ಹೇಳಿದ್ರಲ್ಲಿ ಯಾವುದ್ರಲ್ಲಿ ಕೂಡ ಸುಳ್ಳಿಲ್ಲ. ನಾವು ದರೆಗುಡ್ಡೆ ಒಂದು 23 ಕುಟುಂಬದವರಿಗೆ ನಾವು ಮೊನ್ನೆ ಹಕ್ಕುಪತ್ರಕ್ಕೆ ನಾವು ತಹಶೀಲ್ದಾರ್ ಹತ್ರ ಕಳಿಸಿದ್ದೀವಿ. ಆ ದಿವಸ ಇವಾಗ ಜೈಲಿಗೆ ಹೋದದ್ದು. ಆ ಹೆಣ್ಮಕ್ಕಳು ಬಂದು ನಮ್ಮ ಹತ್ರ ನಮಗೆ ಹಕ್ಕುಪತ್ರ ಆಗಿರೋದ್ರು ಕೂಡ ಪರವಾಗಿಲ್ಲ, ಈ ಮಾರಿಯನ್ನು ನೀವು ಒಳಗೆ ಕರೆಸಿದ್ರಲ್ಲ, ಇದು ನೀವು ಮಾಡಿದ ಒಳ್ಳೆ ಕೆಲಸ ಅಂತ ಆ ಹೆಣ್ಮಕ್ಕಳು ನನ್ನ ಹತ್ರ ಹೇಳ್ತಿದ್ರು. ತಮಗೂ ಕೂಡ ಗೊತ್ತಿದೆ ಸಮಿತ್ರಾಜ್ ಅವರು ಎಂತ ಯಾವ ರೀತಿಯಲ್ಲಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದಾರಂತ. ಇವತ್ತು ಪ್ರತಿಭಟನೆ ಅಲ್ಲ, ರೋಲ್ ಕಾಲ್ ಮಾಡಲಿಕ್ಕೆ ಯಾರಾದ್ರೂ ಈ ಮೂಡುಬಿದ್ರಿಯಲ್ಲಿ ಇಲ್ಲೀಗಲ್ ಆಕ್ಟಿವಿಟಿಯಲ್ಲಿ ಯಾರಾದ್ರೂ ಭಾಗಿಯಾಗಿದ್ರೆ ದಯವಿಟ್ಟು ನಮ್ಮ ಸರ್ಕಾರ ಇದೆ, ಖಂಡಿತವಾಗಿ ಅದನ್ನು ನಾವು ನಿಲ್ಲಿಸ್ತೀವಿ. ಲೀಗಲ್ ಆಗಿ ಯಾರಾದ್ರೂ ಕೆಲಸ ಕಾರ್ಯ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ ಇವರ ಪ್ರತಿಭಟನೆ ಯಾರ ವಿರುದ್ಧ? ಅದರಲ್ಲಿ ಪಾರ್ಟ್ನರ್ ಇರುವವರು ಜಗದೀಶ್ ಅಧಿಕಾರಿ ಅವರು. ಅಲ್ಲಿ ಕ್ವಾರಿ ಇಷ್ಟು ವರ್ಷದಿಂದ ಕ್ವಾರಿ ನಡೀತಿತ್ತು. ಈಗ ಏಕಾಏಕಿ ಒಂದು ಈ ಪರ್ಮಿಷನ್ ಕೊಟ್ಟದ್ದು ಬಿಜೆಪಿ ಸರ್ಕಾರ ಇರುವಾಗ, ಇದಕ್ಕೆ ಪರ್ಮಿಷನ್ ಆದದ್ದೆಲ್ಲ ಬಿಜೆಪಿ ಸರ್ಕಾರ ಇರುವಾಗ ಇವರು ಯಾರ ವಿರುದ್ಧ ಪ್ರತಿಭಟನೆ ಮಾಡುವುದು? ನನಗೆ ಬಂದ ಮಾಹಿತಿ ಪ್ರಕಾರ ಅದರಲ್ಲಿ ಪಾರ್ಟ್ನರ್ ಇರುವವರು ಜಗದೀಶ್ ಅಧಿಕಾರಿ ಅವರು. ಆ ಕ್ವಾರಿಯಲ್ಲಿ ಪಾರ್ಟ್ನರ್ ಇರುವವರು ಜಗದೀಶ್ ಅಧಿಕಾರಿ ಅವರು. ಜಗದೀಶ್ ಅಧಿಕಾರಿ ಅವರು ಆ ಕ್ವಾರಿ ವಿಚಾರದಲ್ಲಿ ನನಗೆ ಕೂಡ ಫೋನ್ ಮಾಡಿದ್ದಾರೆ. ನಾನು ಆ ಕ್ವಾರಿಯನ್ನು ನಿಲ್ಲಿಸಲಿಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ದೆ. ಆ ಸಂದರ್ಭದಲ್ಲಿ ಜಗದೀಶ್ ಅಧಿಕಾರಿ ಅವರು ಆ ಕ್ವಾರಿ ವಿಚಾರದಲ್ಲಿ ನನಗೆ ಕೂಡ IPL ಕುಟ್ಕೊಂಡು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಪುರಂದರ ದೇವಾಡಿಗ, ರುಕ್ಮಯ್ಯ ಪೂಜಾರಿ, ಸುರೇಶ್ ಕೋಟ್ಯಾನ್, ಹರ್ಷವರ್ಧನ್ ಪಡಿವಾಳ್, ಪ್ರವೀಣ್ ಕುಮಾರ್, ಜೋಸಿ ಮಿನೇಜಸ್, ಚಂದ್ರಹಾಸ್ ಅನಿಲ್, ರಾಜೇಶ್ ಕಡಲಕೆರೆ, ಸುರೇಶ್ ಪ್ರಭು, ಸತೀಶ್ ಕೋಟ್ಯಾನ್ ಮತ್ತಿತರರು ಹಾಜರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.
ಉಕ್ರೇನಿನ ಸರ್ವಾಧಿಕಾರಿ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿಯನ್ನು ಹುದ್ದೆಯಿಂದ ಒದ್ದೋಡಿಸಿ ಯುಎಸ್ಎ ನೆರವು ನಿಲ್ಲಿಸಿ ಎಂದು ಯುಎಸ್ ಕಾಂಗ್ರೆಸ್ ಸದಸ್ಯೆ ಮಾರ್ಜೋರಿ ಟೇಲರ್ ಗ್ರೀನ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಆ ಕಡೆ ರಷ್ಯಾ ಇದೆ ಎಂಬುದಕ್ಕೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಉಕ್ರೇನ್ಗೆ ಎಲ್ಲಾ ರೀತಿಯ ನೆರವು ನೀಡುತ್ತಿದೆ. ಅದನ್ನು ತನ್ನ ಅಧಿಕಾರ ಲಾಲಾಸೆಗೆ ಬಳಸಿಕೊಳ್ಳುತ್ತಿರುವ ಜೆಲೆನ್ಸ್ಕಿ ಹಲವಾರು ಶಾಂತಿ ಮಾತುಕತೆಗೆ ಕರೆದಾಕಲು ಹೋಗಿಲ್ಲ. ಯುದ್ಧ ನಿಂತರೆ ಯುಎಸ್ಎ ನೆರವು ಸಿಗುವುದಿಲ್ಲ. ಸಿಕ್ಕಷ್ಟು ಗುಂಜಿಕೊಳ್ಳೋಣ ಎಂಬ ಕೆಟ್ಟ ನೀತಿಗೆ ಜೆಲೆನ್ಸ್ಕಿ ಅಂಟಿಕೊಂಡಿದ್ದಾರೆ ಎಂದು ಟೇಲರ್ ಗ್ರೀನ್ ಹೇಳಿದ್ರು. ಯುಎಸ್ ಕಾಂಗ್ರೆಸ್ ಸಂಸದೆ ಗ್ರೀನ್ ಅವರು, ನಮ್ಮ ಅಧ್ಯಕ್ಷ ಟ್ರಂಪ್ ಅವರು ಯಾವುದೋ ಮುಲಾಜಿನಲ್ಲಿ ಉಕ್ರೇನ್ ಜೊತೆ ನಡೆದುಕೊಳ್ಳುತ್ತಿದ್ದಾರೆ. ಜೆಲೆನ್ಸ್ಕಿ ಜೋಕರ್ ಆಗಿದ್ದು ಟ್ರಂಪ್ ಆ ಜೋಕಿಗೆ ಮರಳಾದಂತಿದೆ ಎಂದು ಗ್ರೀನ್ ತೀವ್ರವಾಗಿ ಟೀಕಿಸಿದ್ರು. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗದ ವತಿಯಿಂದ ಆಳ್ವಾಸ್ ಕಾಲೇಜು ಮೂಡುಬಿದ್ರೆಯ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಜುಲೈ 26ರಂದು 2025ನೇ ಸಾಲಿನ ಅಧ್ಯಾಪಕ ಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಜಿಲ್ಲೆಗಳ ಸಾಧಕ ಪ್ರಾಧ್ಯಾಪಕರುಗಳ ಶೈಕ್ಷಣಿಕ ಸಾಧನೆಗಳನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪ್ರಶಸ್ತಿ ಪ್ರದಾನ ಮಾಡಲಿರುವರು ಎಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ ತಿಳಿಸಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು. 2023ನೇ ಸಾಲಿನಿಂದ ಆರಂಭವಾದ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗವು ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆಗೈದ ಪ್ರಾಧ್ಯಾಪಕರನ್ನು ಗುರುತಿಸಿ ಬೇರೆ ಬೇರೆ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದೆ. 2025ನೇ ಸಾಲಿನಲ್ಲಿ ಪಿಎಚ್ಡಿ ಪದವಿ ಪಡೆದ ಸಂಶೋಧನಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಹಾಗೂ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷೆ ವಾಣಿ ಯುಎಸ್, ಉಡುಪಿ ವಿಭಾಗದ ಅಧ್ಯಕ್ಷ ಡಾ ಸುರೇಂದ್ರ ಶೆಟ್ಟಿ, ಕಾರ್ಯದರ್ಶಿ ರಾಜೇಶ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ನಾಯಕ್, ಕಾರ್ಯಕ್ರಮದ ಸಂಯೋಜಕಿ ಜಯಲಕ್ಷ್ಮಿ ಆರ್ ಶೆಟ್ಟಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರೆ. ಯಶಸ್ವಿ ಫಿಶ್ ಮಿಲ್ ಮತ್ತು ಆಯಿಲ್ ಕಂಪನಿ ಮಂಗಳೂರು, ಐಸಿಎಆರ್ ಕೇಂದ್ರ, ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ, ಮೀನುಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ, ಸ್ಮಾಲ್ ಪೆಲಾಜಿಕ್ ಪರ್ಸಿನ್ ಫಿಶರೀಸ್ ಕರ್ನಾಟಕ ಸ್ಟೇಟ್, ಆಳ ಸಮುದ್ರ ತಾಂಡೇಲರ ಸಂಘದ ವತಿಯಿಂದ ಅಳಿವಿನಂಚಿನಲ್ಲಿರುವ ಹಾಗೂ ಅಪಾಯವನ್ನೆದುರಿಸುತ್ತಿರುವ ಮತ್ತು ಸಂರಕ್ಷಿತ ಸಮುದ್ರ ಪ್ರಭೇದಗಳ ಸಂರಕ್ಷಣೆಯ ಕುರಿತು ಜಾಗೃತಿ ಮಾಹಿತಿ ಕಾರ್ಯಾಗಾರವು ಉಪ್ಪುಂದ ಪರಿಚಯ ದೇವಕಿ ಬಿಆರ್ ಸಭಾಂಗಣದಲ್ಲಿ ನಡೆಯಿತು. ಡಾಕ್ಟರ್ ಕೆಎಂ ರಾಜೇಶ್ ಪ್ರಸ್ತಾವಿಸಿ, ನಮ್ಮ ಸಾಗರಗಳ ಭವಿಷ್ಯವು ಸಂರಕ್ಷಣೆ ಒಂದು ಆಯ್ಕೆಯಲ್ಲ, ಹೊಣೆಗಾರಿಕೆ ಎಂಬುದನ್ನು ಅರಿತುಕೊಳ್ಳಬೇಕು. ಅಳಿವಿನಂಚಿನಲ್ಲಿರುವ ಅಪಾಯವನ್ನು ಎದುರಿಸುತ್ತಿರುವ ಮತ್ತು ಸಂರಕ್ಷಿತ ಸಮುದ್ರ ಪ್ರಭೇದಗಳ ಸಂರಕ್ಷಣೆಯನ್ನು ಉತ್ತೇಜಿಸಲು ಆಯೋಜಿಸಲಾಗಿರುವ ಜಾಗೃತಿ ಕಾರ್ಯಕ್ರಮ ಸಾಗರದ ಜೀವ ವೈವಿಧ್ಯತೆಯನ್ನು ರಕ್ಷಿಸುವ ಈ ಸುಸಂಕಲ್ಪಿತ ಪ್ರಯತ್ನದಲ್ಲಿ ಬೋಟಿನ ಚಾಲಕರ ಹಾಗೂ ಮೀನುಗಾರರ ಸಹಭಾಗಿತ್ವ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ನಮಸ್ಕಾರ. ನಾವು ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು. ಈಗ ಕಳೆದ ಸುಮಾರು 1 ತಿಂಗಳಿಂದ ಈ ಒಂದು ಜಾಗೃತಿ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅಪಾಯದಲ್ಲಿರುವಂತಹ, ಅಳಿವಿನಂಚಿನಲ್ಲಿರುವಂತಹ ಮತ್ತು ಸಂರಕ್ಷಿಸಲ್ಪಟ್ಟ ಒಂದು ಕೆಲವು ಪ್ರಾಣಿಗಳು, ಅಂದರೆ ಅದು ಮೀನಾಗಿರ್ಬೋದು, ಶಾರ್ಕ್ ಆಗಿರ್ಬೋದು, ತೊರಕೆ ಆಗಿರ್ಬೋದು, ಗಿಟಾರ್ ಫಿಶ್ ಅಂತ ಹೇಳ್ತೀವಿ ಅದಾಗಿರ್ಬೋದು, ಹಾಗೆ ಸಸ್ತನಿಗಳಿದೆ, ಕೆಲವು ಸಸ್ತನಿಗಳು ಕೂಡ ಇದೆ. ಇವು ಶೆಡ್ಯೂಲ್ 1 ಮತ್ತು ಶೆಡ್ಯೂಲ್ 2ರಲ್ಲಿ ಬರ್ತದೆ. ಈ ಪ್ರಾಣಿಗಳನ್ನು ನಾವು ಸಂರಕ್ಷಿಸಬೇಕು ಅನ್ನೋ ಉದ್ದೇಶದಿಂದ ಮೀನುಗಾರರಿಗೆ ನಾವು ಮಾಹಿತಿಯನ್ನು ಕೊಡ್ತಾಯಿದ್ದೀವಿ. ಈ ಮಾಹಿತಿಯಿಂದ ಏನು ಉಪಯೋಗ ಆಗ್ತದೆ ಅಂತ ಅಂದರೆ, ಈಗ ಸಾಕಷ್ಟು ಮಾನವಜನ್ಯ ಕಾರಣಗಳಿಂದ ಆಗ್ಬೋದು ಅಥವಾ ನೈಸರ್ಗಿಕ ಕಾರಣದಿಂದ ಆಗ್ಬೋದು, ತುಂಬ ಈ ಪ್ರಾಣಿಗಳು ದಡಕ್ಕೆ ಬರ್ತಾ ಇರುವಂಥದ್ದು ಅಥವಾ ಆಕಸ್ಮಿಕವಾಗಿ ಬಲೆಗೆ ಸಿಗಾಕೊಂತ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವನ್ನ ಸಂರಕ್ಷಿಸೋದ್ರಿಂದ ಮುಂದಿನ ಪೀಳಿಗೆಗೂ ಕೂಡ ನಾವು ಅವರನ್ನು ರಕ್ಷಿಸಿ
ನಾವು ಅವನ್ನ ಮುಂದಿನ ಪೀಳಿಗೆಗೂ ತೋರಿಸ್ಲಿಕ್ಕಾಗ್ತದೆ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಕರಾವಳಿ ಕರ್ನಾಟಕದಾದ್ಯಂತ ಮಾಡ್ತಾಯಿದ್ದೀವಿ. ಸುಮಾರು 3 ತಾಲೂಕುಗಳಲ್ಲಿ ಮುಗಿಸಿದ್ದೀವಿ. ಇದು ನಮ್ಮ ಒಂದು ಕೊನೆಯ ಕಾರ್ಯಕ್ರಮ. ಮಂಗಳೂರು ICAR CMFRI ಹಿರಿಯ ವಿಜ್ಞಾನಿ ಡಾಕ್ಟರ್ JB ಪುರುಷೋತ್ತಮ್ ಅವರು ಶಾರ್ಕ್, ತೊರಕೆ ಮತ್ತು ಪಣಕೋರಿ ಜಾತಿಯ ಮೀನುಗಳ ಸಂರಕ್ಷಣೆಯ ಕುರಿತು ಮಾಹಿತಿ ನೀಡಿದರು. ಅಪಾಯವನ್ನು ಎದುರಿಸುತ್ತಿರುವ, ಅಳಿವಿನಂಚಿನಲ್ಲಿರುವ ಮತ್ತು ಸಂರಕ್ಷಿತ ಸಮುದ್ರ ಜೀವಿಗಳ ಪ್ರಭೇದಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಎನ್ನುವ ಜಾಗೃತಿ ಕಾರ್ಯಕ್ರಮವನ್ನು ನಾವು ICAR ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹಾಗೂ ಸ್ಮಾಲ್ ಪೆಲಾಜಿಕ್ ಪರ್ಸೀನ್ ಕರ್ನಾಟಕ FIP ಹಾಗೂ ಯಶಸ್ವಿ ಫಿಶ್ ಮೀಲ್, ಆಕಾಶ್ ಫಿಶ್ ಮೀಲ್, ರಾಜ್ ಫಿಶ್ ಮೀಲ್ ಇವರೆಲ್ಲರ ಅದಲ್ಲದೆ ವಿಶೇಷವಾಗಿ ಆಳ ಸಮುದ್ರ ತಾಂಡೇಲರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಆಳ ಸಮುದ್ರ ತಾಂಡೇಲರ ಸಂಘದ ಅಧ್ಯಕ್ಷರು ಆದ ರವಿರಾಜ್ ಸುವರ್ಣ ಅವರು ಕೋರಿಕೆಯ ಮೇರೆಗೆ ನಮ್ಮ ಕರ್ನಾಟಕದ ಕರಾವಳಿಯ ಎಲ್ಲ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು, ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಈ ಭಾಗದಲ್ಲಿ ಆಯೋಜಿಸಿದ್ದೇವೆ. ಇದರ ಪ್ರಮುಖ ಉದ್ದೇಶ ಈ ಯಾವ ಅಳಿವಿನಂಚಿನಲ್ಲಿದ್ದಾವೆ ಈ ಪ್ರಾಣಿಗಳ ಬಗ್ಗೆ ಯಾವ ರೀತಿ ಸಂರಕ್ಷಿಸಬೇಕು, ಅದಾದ ನಂತರ ಇದರ ಯಾವ ರೀತಿ ಈ ಜೀವಿಗಳನ್ನು ಗುರುತಿಸಿದ ನಂತರ ಸಮುದ್ರಕ್ಕೆ ಯಾವ ರೀತಿ ನಾವು ಬಿಡಬೇಕು ಅನ್ನೋದನ್ನು ನಾವೆಲ್ಲ ಮೀನುಗಾರರಿಗೆ, ಎಸ್ಪೆಷಲಿ ಈ ಆಳ ಸಮುದ್ರದ ತಂಡದ ಡ್ರೈವರ್ಸ್ಗೆ ಅವ್ರಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಇದರಿಂದ ಈ ಕಾರ್ಯಕ್ರಮ ತುಂಬ ಪ್ರಯೋಜನಕಾರಿಯಾಗಿ ಆಳ ಸಮುದ್ರ ತಾಂಡೇಲರಿಗೆ ಎಲ್ಲರಿಗೂ ತಲುಪಿದೆ ಅಂತ ನಾವು ಅಂದ್ಕೊಂಡು ನಾವು ಈ ಆಯೋಜಕರ ಎಲ್ಲರಿಗೂ ಸಹಿತವಾಗೂ ನಾನು ಧನ್ಯವಾದನ ತಿಳಿಸ್ತೀನಿ. ಮಂಗಳೂರು ICAR CMFRI ಪ್ರಧಾನ ವಿಜ್ಞಾನಿ ಡಾಕ್ಟರ್ KM ರಾಜೇಶ್ ಆಕಸ್ಮಿಕವಾಗಿ ದಡಕ್ಕೆ ತೇಲಿ ಬರುವಂತಹ ಅಳಿವಿನಂಚಿನಲ್ಲಿರುವ ಅಪಾಯವನ್ನು ಎದುರಿಸುತ್ತಿರುವ ಸಂರಕ್ಷಿತ ಪ್ರಭೇದಗಳನ್ನು ಮರಳಿ ಸಮುದ್ರಕ್ಕೆ ಕಳುಹಿಸುವ ಅಥವಾ ದಫನ್ ಮಾಡುವ ಪ್ರಾಮಾಣೀಕೃತ ಕಾರ್ಯಾಚರಣೆಗಳ ಮೂಲಕ ನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಿದರು. ಈಗಾಗಲೇ ಅಳಿವಿನಂಚಿನಲ್ಲಿರುವ ಮೀನುಗಾರಿಕೆ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. CMFR ಮತ್ತು ಯಶಸ್ವಿ ಫಿಶ್ ಮಿಲ್ ಮತ್ತು ರಾಜ್ ಫಿಶ್ ಮಿಲ್ನವರು. ಈಗಾಗಲೇ ಹಲವಾರು ಮೀನುಗಳು ನಮಗೆ ಫೋಟೋದಲ್ಲೇ ಕಾಣ್ತಿದ್ದೇವೆ. ಅದರಿಂದಾಗಿ ಈಗ ಆ ಮೀನುಗಳ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಯಾಕಂದರೆ ಈ ವಿಷಯ ಏನಂದರೆ ನಮ್ಮ ಮೀನುಗಾರರ ಗುರು ಹಿರಿಯರು ಮೀನುಗಾರಿಕೆ ನಮಗೆ ಬಿಟ್ಟು ಹೋಗಿದ್ದಾರೆ. ನಾವು ಈಗ ಮುಂದಿನ ಪೀಳಿಗೆ ಬಿಟ್ಟು ಕೊಡಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಉತ್ತರ ಕರ್ನಾಟಕ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಎಂದು ಮಾಡ್ತಾ ಇದ್ದೇವೆ. ಇನ್ನು ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಯಶಸ್ವಿ ಫಿಶ್ ಮೀಲ್ ಮತ್ತು ರಾಜ್ ಫಿಶ್ ಮಿಲ್ ಸಹಕಾರ ತುಂಬ ಬೇಕಾಗ್ತದೆ. ಇನ್ನು ಮುಂದೆ ಕೂಡ ಈ ಮೀನುಗಾರಿಕೆ ಉಳಿಸುವಂಥ ಕಾರ್ಯಕ್ರಮವನ್ನು ಇವರು CMFR ಮತ್ತು ರಾಜ್ ಫಿಶ್ ಮಿಲ್, ಯಶಸ್ವಿ ಫಿಶ್ ಮಿಲ್ ಮಾಡಬೇಕಂತ ಕೇಳಿಕೊಳ್ತಿದ್ದೇವೆ. ಈ ಸಂದರ್ಭ ಅರಣ್ಯ ಇಲಾಖೆಯ ರಾಘವೇಂದ್ರ, ಮಂಗಳೂರು ICAR CMFRI ನ ಸುನೀಲ್ ಕುಮಾರ್, ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಆಶಲತಾ, ಯಶಸ್ವಿ ಫಿಶ್ ಮಿಲ್ ಮತ್ತು ಆಯಿಲ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಉದಯ್ ಕುಮಾರ್ ಸಾಲ್ಯಾನ್, ಆಳ ಸಮುದ್ರ ತಾಂಡೇಲರ ಸಂಘದ ಅಧ್ಯಕ್ಷ ರವಿರಾಜ್ ಸುವರ್ಣ, ಬೈಂದೂರು ಘಟಕದ ಅಧ್ಯಕ್ಷ ಸಂತೋಷ್ ಕಾರ್ವಿ ಉಪಸ್ಥಿತರಿದ್ದರು. JP ಬಡಕೆರೆ, V4 ನ್ಯೂಸ್, ಬೈಂದೂರು. ಪಜೀರು ಗ್ರಾಮದ ರಸ್ತೆಯ ಅಭಿವೃದ್ಧಿಗಾಗಿ 1,20,00,000 ಅನುದಾನವನ್ನು ವಿಧಾನಸಭಾ ಅಧ್ಯಕ್ಷರಾದ UT ಖಾದರ್ ಅವರು ಒದಗಿಸಿಕೊಟ್ಟಿದ್ದು, ಅಲ್ಲದೆ ಅನೇಕ ಮೂಲಭೂತ ಸೌಲಭ್ಯಗಳೊಂದಿಗೆ ಪಜೀರು ಗ್ರಾಮವು ಹಂತ ಹಂತವಾಗಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಂದು ಪಜೀರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ರಫೀಕ್ ಪಜೀರು ತಿಳಿಸಿದ್ದಾರೆ. ಅವರು ಪಜೀರು ಗ್ರಾಮದ ಗ್ರಾಮ ಚಾವಡಿ ಬಳಿಯಿಂದ ಉಜ್ಜೋಡು, ಕಲ್ಲಳಪೆಟ್ಟು, ಪಿಲಿ ಚಾಮುಂಡಿ ದೈವಸ್ಥಾನ ರಸ್ತೆ ಅಭಿವೃದ್ಧಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ಈಗಾಗಲೇ ಮೊದಲು 16 ಲಕ್ಷ ರೂಪಾಯಿ ಅನುದಾನವನ್ನು ಮಾನ್ಯ ವಿಧಾನಸಭೆ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು, ಈ ಭಾಗದ ಅಭಿವೃದ್ಧಿಯ ರೂವಾರಿಗಳು ಆಗಿರ್ತಕ್ಕಂಥ UT ಖಾದರ್ ಅವರು ಅನುದಾನವನ್ನು ನೀಡಿ ಕೆಲಸವನ್ನು ಪೂರ್ತಿಗೊಳಿಸಿದ್ದಾರೆ. ಮಗದೊಮ್ಮೆ ಈಗ ಅದರ ಮುಂದುವರಿದ ಭಾಗವಾಗಿ ಪುನಃ ಕಾಂಕ್ರೀಟೀಕರಣಕ್ಕೆ ಪುನಃ ಅನುದಾನವನ್ನು ಕೂಡ ಅವರು ನಮಗೀಗ ನೀಡಿದ್ದಾರೆ. ಆ ಕಾರ್ಯಕ್ರಮದ ಗುದ್ದಲಿ ಪೂಜೆಯನ್ನು ಈಗ ತಾನೇ ನಾವೆಲ್ಲರ ಹಿರಿಯರ ಈ ಭಾಗದ ಊರಿನ ಹಿರಿಯರು
ಮತ್ತು ನಮ್ಮ ಪಂಚಾಯತಿನ ಗೌರವಾನ್ವಿತ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿಕೊಂಡು ಈಗ ಮಾಡಿದ್ದೇವೆ. ಭಾಳಷ್ಟು ಸಂತೋಷವಾಗ್ತಾ ಇದೆ. ಯಾಕಂತ ಹೇಳಿದರೆ ಈ ಗ್ರಾಮದಲ್ಲಿ ರಸ್ತೆಗಳು ಮತ್ತು ಅಭಿವೃದ್ಧಿ ಹೊಂದಿದಾಗ ನಮ್ಮ ಪ್ರದೇಶಗಳು ಕೂಡ ಅಭಿವೃದ್ಧಿ ಹೊಂದುತ್ತದೆ. ಮುಖಂಡರಾದ ರಾಧಾಕೃಷ್ಣ ರಯ್ಯಪುರು ಮಾತನಾಡಿ, ಕಲ್ಲಳಬೆಟ್ಟು ರಸ್ತೆಯ ಅವ್ಯವಸ್ಥೆಯಿಂದ ಈ ಭಾಗದ ಜನರು ತೊಂದರೆ ಎದುರಿಸುತ್ತಿದ್ದಾರೆ. ಇದೀಗ ರಸ್ತೆ ಅಭಿವೃದ್ಧಿಗೆ ಶಿಲಾನ್ಯಾಸ ನಡೆಯುವ ಮೂಲಕ ಈ ಭಾಗದ ಜನರ ಕನಸು ನನಸಾಗಿದೆ ಎಂದು ಹೇಳಿದರು. ಈ ಊರಿನ ಎಲ್ಲ ಜನರ ಪರವಾಗಿ ನಾನು 2 ಮಾತನಾಡಲಿಕ್ಕೆ ಇಚ್ಛಿಸುತ್ತೇನೆ. ಇದು ಕಲ್ಲುಲೆಬೆಟ್ಟು ಪಿಲಿಚಾಮುಂಡಿ ದೇವಸ್ಥಾನಕ್ಕೆ ಹೋಗುವಂಥ ಒಂದು ರಸ್ತೆ. ಇದು ಬಹಳ ಕಾಲದಿಂದ ರಿಪೇರಿ ಆಗದೆ ಹಾಗೆ ಉಳಿದಿದೆ. ಸದರಿ ನಮ್ಮ ವಿಧಾನ ಪರಿಷತ್ ಸಭಾಧ್ಯಕ್ಷರಾದ UT ಖಾದರ್ ಅವರು ಈಗಾಗಲೇ 12 ಲಕ್ಷ ರೂಪಾಯಿಯನ್ನು ದಯಪಾಲಿಸಿದ್ದಾರೆ. 16 ಇದು ಆ ಕೆಲಸ ಕಾಮಗಾರಿ ಪೂರ್ಣವಾಗಿದೆ. ಈಗ 2ನೇ ಬಾರಿಗೆ ಪುನಃ ಅವರು ಇಲ್ಲಿ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಬಂದು ಇದರ ಗುದ್ದಲು ಪೂಜೆಯನ್ನು ಮಾಡಿರ್ತಾರೆ. ಇದರಲ್ಲಿ ಪಂಚಾಯತ್ನ ಎಲ್ಲ ಸದಸ್ಯರು ಅಧ್ಯಕ್ಷರು ಭಾಗವಹಿಸಿರುತ್ತಾರೆ. ಆದ್ದರಿಂದ ಅವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇನ್ನು ಮುಂದೆ ಕೂಡ ನಮಗೆ ಈ ರಸ್ತೆಯ ಅಭಿವೃದ್ಧಿಗಾಗಿ ಅವರು ಹೆಚ್ಚಿನ ಅನುದಾನವನ್ನು ಒದಗಿಸಲಿ ಅಂತ ಪ್ರಾರ್ಥಿಸ್ತೇನೆ. ಈ ಸಂದರ್ಭದಲ್ಲಿ ಹಿರಿಯರಾದ ರಮೇಶ್ ಆಚಾರ್ಯ, ಪಜರು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಭರತ್ರಾಜ್ ಶೆಟ್ಟಿ, ಮಾಜಿ ಅಧ್ಯಕ್ಷರಾದ ಸೀತಾರಾಮ್ ಶೆಟ್ಟಿ ಪೆರ್ನಾ, ಮುಖಂಡರಾದ ಶೇಖರ್ ಬೀಜಗುರಿ, ಮಾಜಿ ಉಪಾಧ್ಯಕ್ಷ ಮೊಹಮ್ಮದ್ ಪಾಣೆಲಾ, ಮಾಜಿ ಅಧ್ಯಕ್ಷರಾದ ನಸೀರ್ ಮೊಯ್ದೀನ್, ಸ್ಥಳೀಯ ಮುಖಂಡರಾದ ಸಂದೀಪ್ ರೈ, ಸುಧೀರ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಬೆಂಗಳೂರಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಮತ್ತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ 2 ದಿನಗಳ ಕಾಲ ನಡೆಯಲಿರುವ RGUHS ಮಂಗಳೂರು ವಲಯ ಅಂತರ್ ಕಾಲೇಜು ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ಸಿಕ್ಕಿತು. ಕಂಕನಾಡಿಯ ಫಾದರ್ ಮುಲ್ಲರ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕ್ರೀಡಾಕೂಟವನ್ನು ಗಣ್ಯರು ಉದ್ಘಾಟಿಸಿದರು. ಈ ಸಂದರ್ಭ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲೂಕಾಸ್ ಲೋಬೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕ್ರೀಡಾಳುಗಳಿಗೆ ಶುಭ ಹಾರೈಸಿದರು. Positions 1 or 2. There should be a situation where we have to, for the final Indians. Now just now we see for chess we have 2 ladies coming up. Almost they are reaching the final. Kunera Hamdi and Divya. They are almost now in the semi-final. They have drawn the first game. And they have a scope because now a shorter version of the games, chess games are beginning. So they have a chance. If 2 Indians come to the final, you can imagine what would be our situation. Now for certain games we have this situation where our talents have come up. Chess for that matter, and badminton now it is coming up. Because of some models we have, some persons who have excelled and they have created a situation where many more people. ಇದೇ ವೇಳೆ ಮಂಗಳೂರು ವಲಯ ಕ್ರೀಡಾ ಸಂಯೋಜಕರಾಗಿ ಆಯ್ಕೆಗೊಂಡಿರುವ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ದೈಹಿಕ ಶಿಕ್ಷಕರಾದ ಚಂದ್ರಶೇಖರ್ SN ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ನಿಯೋಜಿತ ರೆವರೆಂಡ್ ಫಾದರ್ ಮೈಕಲ್ ಸಾಂತುಮೇಯರ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಚೀವನ್ ಸಿಕ್ವೆರಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟೋನಿ ಸಿಲ್ವನ್ ಡಿಸೋಜಾ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.